ಮಂಗಳೂರು ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮಂಗಳೂರು ನಂತೂರು ಶ್ರೀ ಭಾರತಿ ಸಮೂಹ ಸಂಸ್ಥೆ ಆಡಳಿತಕ್ಕೆ ಒಳಪಟ್ಟಿರುವ ಶ್ರೀ ಭಾರತಿ ಪದವಿ ಪೂರ್ವ ಕಾಲೇಜು ಎನ್ಎಸ್ಎಸ್ ಘಟಕದ ವಾರ್ಷಿಕ ವಿಶೇಷ ಶಿಬಿರವನ್ನು ವಿಟ್ಲ ಸಮೀಪದ ಕಂಬಳಬೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಉದ್ಘಾಟಿಸಲಾಯಿತು. ಧರ್ಮನಗರ ಧರ್ಮ ಸೇವಾ ವಿಶ್ವಸ್ತ ಮಂಡಳಿಯ ಸಂಚಾಲಕರಾದ ಕೆಟಿ ವೆಂಕಟೇಶ್ವರ ಭಟ್ ನೂಜಿ ಉದ್ಘಾಟಿಸಿ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ 100ನೇ ಜನ್ಮದಿನದಂದು ಈ ರಾಷ್ಟ್ರೀಯ ಸೇವಾ ಯೋಜನೆಯನ್ನು ಆರಂಭಿಸಲಾಯಿತು. ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಕಳಕಳಿಯನ್ನು ಬೆಳೆಸುವ ಉದ್ದೇಶದಿಂದ ಇದು ಅತಿ ಉಪಯುಕ್ತವಾಯಿತು ಅಂತ ಹೇಳಿದರು. ಬ್ರಿಟಿಷರು ಬಂದ ನಂತರ ನಮ್ಮ ಎಲ್ಲ ಶಿಕ್ಷಣ ಪದ್ಧತಿಗಳು ಬದಲಾಗಿದೆ, ನಮಗೆಲ್ಲ ಗೊತ್ತಿದೆ, ನಾವು ಪಾಠದಲ್ಲಿ ಕಲಿತೇವೆ. ಅದರ ನಂತರ ಕೇವಲ ಡಿಗ್ರಿ ಪಡೆದು ಉದ್ಯೋಗ ಪಡೆಯಲಿಕ್ಕೆ ಮಾರ್ಕ್ ಕಾರ್ಡ್ ತಗೊಳ್ಳುವಂತಹ ಒಂದು ಶಿಕ್ಷಣ ನಮಗೆ ಪ್ರಾರಂಭ ಆಯಿತು. ಆದರೂ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸರ್ಕಾರದ ಒಂದು ಮುಂದಿನ ವ್ಯವಸ್ಥೆಗೋಸ್ಕರ ತುಂಬ ಹಿರಿಯರು ಚಿಂತನೆ ಮಾಡಿ ಆ ನಂತರ ಈ ಯೋಜನೆ ವಿದ್ಯಾರ್ಥಿಗಳಿಗೆ ಪಾಠ ಅಲ್ಲದೆ ಬೇರೆ ಕೂಡ ಸರ್ವಾಂಗೀಣವಾದಂತಹ ಬೆಳವಣಿಗೆ ಇದು ಅವಶ್ಯಕ ಹೇಳುವಂತಹ ಒಂದು ಉದ್ದೇಶದಲ್ಲಿ ಇದನ್ನು ಪ್ರಾರಂಭ ಮಾಡಿದರು. ಬಹುಶಃ ಭಾರತಿ ಕಾಲೇಜಿನ ವಿದ್ಯಾರ್ಥಿಗಳು, ಅಧ್ಯಾಪಕರು, ಪ್ರೊಫೆಸರ್ಗಳು ಅಥವಾ ಆಡಳಿತ ಮಂಡಳಿ ಇದರಲ್ಲಿ ಬಹುಶಃ ಸಾಮಾಜಿಕವಾಗಿ ವಿದ್ಯೆ ಅಲ್ಲದೆ ತೊಡಗಿಕೊಂಡಂತಹ ವಿಚಾರಗಳು ಹಲವು. ನಂತೂರು ಶ್ರೀ ಭಾರತಿ ಸಮೂಹ ಸಂಸ್ಥೆಯ ಕಾರ್ಯಾಧ್ಯಕ್ಷ ಗಣೇಶ ಮೋಹನ ಕಾಶಿಮಠ, ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜೀವನ್ ದಾಸ್ ಸೇರಿದಂತೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಆ ವರ್ಷದ